ಕೋಸ್ಟಲ್ ವುಡ್ ಬೆಳೆದಂತೆ ಕೋಸ್ಟಲ್ ವುಡ್ ನಲ್ಲಿ ಒಂದೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದರಲ್ಲಿ ಮುಖ್ಯ ಸಮಸ್ಯೆ ಏನಂದ್ರೆ ಥಿಯೇಟರ್ ಪ್ರಾಬ್ಲಮ್, ಅದರಲ್ಲೂ ಮೈ ಥಿಯೇಟರ್ ಪ್ರಾಬ್ಲಮ್. ಇದಕ್ಕಿಂತಲೂ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಚಿತ್ರಮಂದಿರದ ಸಮಸ್ಯೆ ಕಣ್ಣಾರೆ ಕಾಣ್ತಾ ಇದ್ರು ಚಿತ್ರರಂಗದ ಹಿರಿತಲೆ ಅನಿಸಿಕೊಂಡವರೇ ಏನು ಅರಿಯದಂತೆ ಮೌನಕ್ಕೆ ಜಾರಿರೋದು. ಎಸ್, ತುಳು ಚಿತ್ರರಂಗದ ಪ್ರಸ್ತುತ ವೇಗ ಯಾವ ರೀತಿ ಇದೆ ಅಂದ್ರೆ ಒಂದೇ ದಿನ 2 ಚಿತ್ರಗಳು ಬಿಡುಗಡೆಯಾಗುವ ಮಟ್ಟಕ್ಕೆ ತಲುಪಿದೆ. ಆದ್ರೆ ಇದಕ್ಕೆ ಚಿತ್ರಮಂದಿರಗಳೇ ಸಿಗ್ತಾ ಇಲ್ಲ ಅಂದ್ರೆ ಹೇಗೆ? ಅದು ಇದ್ದು ಸಿಗ್ತಾ ಇಲ್ಲ ಅಂದ್ರೆ ಸುಮ್ನಿರಕ್ಕೆ ಆಗುತ್ತಾ? ಆದ್ರೆ ಈ ಬಗ್ಗೆ ಮಾತಾಡೋರೆ ಮಾತಾಡ್ತಾ ಇಲ್ಲ ಅಂದ್ರೆ ನಾವಾದ್ರೂ ಸುಮ್ನಿರಕ್ಕೆ ಆಗುತ್ತಾ? ನೋ, ಇದು ನಮ್ಮ ಚಿತ್ರರಂಗ, ನಮ್ಮ ಪ್ರೀತಿಯ ತುಳು ಭಾಷಾ ಚಿತ್ರರಂಗ. ಕೆಲವು ತಿಂಗಳ ಹಿಂದೆ ತುಳು ಚಿತ್ರವೆಂದ್ರೆ ನಿರ್ಮಾಪಕರ ಆಯ್ಕೆ ಜ್ಯೋತಿಯಾಗಿತ್ತು. ಹಾಗೆ ಪ್ರಸ್ತುತವು ಜ್ಯೋತಿಯೇ ಆಗಿದೆ. ಆದ್ರೆ ತುಳು ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದ ಸೆಂಟ್ರಲ್ಗೆ ಬೀಗ ಜಡಿಯಲಾಗಿದೆ. ಇನ್ನು ತುಳು ಚಿತ್ರಗಳಿಗೆ ಸ್ಕ್ರೀನಿಂಗ್ಗೆ ಅವಕಾಶ ಕಲ್ಪಿಸಿದ್ದ ನ್ಯೂ ಚಿತ್ರ ಶೋರೂಮ್ ಆಗಿ ಮಾರ್ಪಟ್ಟಿದೆ. ಇನ್ನು ತುಳು ಚಿತ್ರಗಳಿಗೆ ಜ್ಯೋತಿಯ ಬಳಿಕ ಸೆಕೆಂಡ್ ಸೆಂಟರ್ ಆಗಿದ್ದ ಸುಚಿತ್ರ ಮತ್ತು ಪ್ರಭಾ ಚಿತ್ರಮಂದಿರ ಮೇಲ್ದರ್ಜೆಗೆ ಏರಿದ್ದು ಪ್ರಸ್ತುತ ಇಲ್ಲಿ ತುಳು ಚಿತ್ರಗಳನ್ನು ಪ್ರದರ್ಶಿಸುತ್ತಿಲ್ಲ. ಹೀಗಾಗಿ ಪ್ರಸ್ತುತ ತುಳು ಚಿತ್ರಗಳಿಗೆ ಜ್ಯೋತಿ ಮಾತ್ರ ಮೇನ್ ಥಿಯೇಟರ್ ಆಗಿ ಉಳ್ಕೊಂಡಿದೆ. ಹೀಗಾಗಿ ನಿರ್ಮಾಪಕರು ಅನಿವಾರ್ಯವಾಗಿ ರಾಮಕಾಂತಿಯತ್ತ ಮುಖ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯಿಂದಾಗಿ ತುಳು ಚಿತ್ರಗಳ ಸ್ಕ್ರೀನಿಂಗ್ಗೆ ಭಾರಿ ತೊಡಕಾಗುತ್ತಿದೆ. ಎಲ್ಲ ನಿರ್ಮಾಪಕರ ಚಿತ್ತ ಜ್ಯೋತಿಯತ್ತ ಇರೋದ್ರಿಂದ ನಿರ್ಮಾಪಕರ ಮಧ್ಯೆ ಶೀತಲ ಸಮರ ಉಂಟಾಗಿದೆ. ತುಳು ಚಿತ್ರಗಳ ಸ್ಕ್ರೀನಿಂಗ್ಗೆ ಇಷ್ಟೊಂದು ಸಮಸ್ಯೆ ಇದ್ರೂ ಈ ಬಗ್ಗೆ ಯಾರು ಧ್ವನಿ ಎತ್ತತೆ ಇರುವುದು ಖೇದಕರ. ಜಸ್ಟ್ 3-4 ದಿನಗಳ ಹಿಂದೆ ಹಿರಿಯ ನಿರ್ದೇಶಕರೊಬ್ಬರಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದಾಗ ದಾದನ್ನ ಏರ್ನಲ ಸುದ್ದಿಜ್ಜಿ ಮಾತೆರ್ಲ ಕ್ರಿಕೆಟ್ ಕಬಡ್ಡಿ ಪಂದು ಪೋಪೇರು ಥಿಯೇಟರ್ ಸಮಸ್ಯೆ ಗೊತ್ತಿತ್ತಲ್ಲ ತೂದು ತೂವಲ್ಲಕ ಮಲ್ಪೇರು ಎಂದು ಅಳಲು ತೋಡಿಕೊಂಡ್ರು. ಅಲ್ಲ ಸ್ವಾಮಿ, ಇವಾಗಾದ್ರೂ ಒಂದಾಗಿ ತುಳು ಚಿತ್ರಗಳಿಗೆ ಸ್ಕ್ರೀನಿಂಗ್ ಕೊಡದ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಹೋರಾಟ ಮಾಡಬಹುದಲ್ವೇ? ನಮ್ಮ ನೆಲದಲ್ಲಿ ನಮ್ಮ ಚಿತ್ರಗಳಿಗೆ ಬೆಲೆ ಕೊಡಲ್ಲ ಅಂದ ಮೇಲೆ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಸಮರ ಸಾರಲೇಬೇಕು. ಇದೇ ರೀತಿಯ ಮತ್ತೊಂದು ಇನ್ಸೈಡ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಗಳನ್ನು ಶೀಘ್ರವೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ.